ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪಲಿಮಾರು ಮಠ ಉಡುಪಿ ಕಟಪಾಡಿ ದಿಶಾ ಕಮ್ಯುನಿಕೇಷನ್ ಟ್ರಸ್ಟ್ ಕಲಾನಿಧಿ ಸಾಂಸ್ಕೃತಿಕ ಕಲಾ ಪ್ರಕಾರಗಳ ಸಂಸ್ಥೆ ರಾಗವಾಹಿನಿ ಉಡುಪಿಯ ಆಶ್ರಯದಲ್ಲಿ ನಡೆದ ನನ್ನ ಹಾಡು ನನ್ನದು ಸೀಸನ್ 2ರ ಸುಗಮ ಸಂಗೀತ ಗಾಯನ ಫೈನಲ್ ಸ್ಪರ್ಧೆಯಲ್ಲಿ ದೀಪಿಕಾ ಬಲ್ಲಾಳ್ ಚಿಲ್ಪಾಡಿ ಪ್ರಥಮ, ಡಿಎಸ್ ಸೀತಾ ಪ್ರಜ್ಞಾ ಶೃಂಗೇರಿ ದ್ವಿತೀಯ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಉಡುಪಿ ಪರ್ಯಾಯ ಪಲಿಮಾರು ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಅವರು ಸ್ಪರ್ಧಾ ವಿಜೇತರಿಗೆ ಬಡಗಬಿಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಾಯೋಜಿತ ಪ್ರಥಮ 10,000 ಮತ್ತು ದ್ವಿತೀಯ 5,000 ನಗದು ಸಹಿತ ಟ್ರೋಫಿಯನ್ನ ವಿತರಿಸಿದ್ರು. ಈ ವೇಳೆ ಎನ್ಎಚ್ ನಟರಾಜ್, ಗಣೇಶ್ ಗಂಗೊಳ್ಳಿ, ಆಕಾಶವಾಣಿಯ ಕಲಾವಿದೆ ಭಾರತಿ ಟೀಕೆ ಅವರು ಸಂಗೀತ ಗಾಯನದ ತೀರ್ಪುಗಾರರಾಗಿದ್ರು. ಉಡುಪಿ ನಾದವೈಭವ್ ವಾಸುದೇವ ಭಟ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಉದ್ಯಮಿ ರಂಜನ್ ಕಲ್ಕೂರ, ಮಲ್ಪೆ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ವಿಜಯ ಗೋಪಾಲ್ ಬಂಗೇರ, ಮೀನಾ ದೇವೇಂದ್ರ ಮೆಂಡನ್, ನಾರಾಯಣಗುರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಹರಿಶ್ಚಂದ್ರ ಅಮೀನ್, ಉಡುಪಿ ಬಡಗಬಿಟ್ಟು ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ಶಾಖಾ ವ್ಯವಸ್ಥಾಪಕ ಪ್ರವೀಣ್, ರೋಟರಿ ಜಿಲ್ಲೆ ಮಾಜಿ ಗವರ್ನರ್ ಬಿ ಪುಂಡಲಿಕ ಮರಾಠೆ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯ ಶೋರೂಮ್ ಹೆಡ್ ಹಫೀಜ್ ರೆಹಮಾನ್ಗೆ, ಕೊಡಗೂರು ದೇವಸ್ಥಾನದ ಮಾಜಿ ಮುಕ್ತೇಸರ ಟಿ ರಾಘವೇಂದ್ರ ನಾಯಕ್, ರಾಗವಾಹಿನಿ ಉಡುಪಿ ಅಧ್ಯಕ್ಷ ರೋಹಿತ್ ಕುಮಾರ್, ದಯಾನಂದ ಶೆಟ್ಟಿ ದೆಂದೂರು, ಸುರೇಶ್ ಲಕ್ಷ್ಮೀನಗರ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.